ಮಂಗಳೂರಿನ ಡಾಕ್ಟರ್ ಶಂಕರ್ ಅಡ್ಯಂತಾಯ ಪಿಯು ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವತಿಯಿಂದ ಸೈಬರ್ ಕ್ರೈಂ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಯಿತು. ಈ ವೇಳೆ ಮಂಗಳೂರು ಠಾಣೆಯ ಸವಿತ್ರಾ ತೇಜ್ ಮಾತನಾಡಿ, ಸೈಬರ್ ಕ್ರೈಂ ಬಗ್ಗೆ ಜನಜಾಗೃತಿ ಮತ್ತು ಮಾಹಿತಿ ಇದ್ರೆ ಅಪರಾಧದ ಸಂಖ್ಯೆಗಳು ತಪ್ಪುತ್ತೆ ಅಂತ ಹೇಳಿದರು. ಹೆಚ್ಚಾಗಿ ಲೇಡೀಸೇ ವಿಕ್ಟಿಮ್ ಇರ್ತಾರೆ. ಫಾಲೋ ಮಾಡ್ತಾ 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 ಅವರ ಮೇಲೆ ಕಂಟ್ರೋಲ್ ತಗೊಳ್ಳಿಕ್ಕೆ ಹೋಗ್ತಾನೆ. ಇದಕ್ಕೆ ಸೈಬರ್ ಸ್ಟಾಕಿಂಗ್ ಅಂತ ಹೇಳ್ತಾರೆ. ಇನ್ನೊಂದು ಡಾಸ್, ಡಿನಿಯಲ್ ಆಫ್ ಸರ್ವಿಸ್. ಡಿನಿಯಲ್ ಆಫ್ ಸರ್ವಿಸ್ ಅಂದರೆ, ಸಪೋಸ್ ನಿಮ್ಮ ಯಾವುದು ಮೊಬೈಲ್ ಇರ್ತದೆ, ಇಲ್ಲಿ ಯಾರು ನೀವು ಜಸ್ಟ್ ಹೊರಗೋಗ್ತೀರಿ, ಅಥವಾ ನಿಮ್ಮ ಸಿಸ್ಟಮ್ ಇರ್ತದೆ, ಲ್ಯಾಪ್ಟಾಪ್ ಏನಾದರೂ, ಏನು ಮಾಡ್ತಾರೆ, ನಿಮ್ಮ ಸಹವರ್ತಿಗಳೇ ಅಥವಾ ಒಟ್ಟಿಗಿರೋರೇ ನೀವು ಹೊರಗೆ ಹೋದಾಗ ಆ ಮೊಬೈಲಿಗೆ ಅಥವಾ ಆ ಸಿಸ್ಟಮ್ಗೆ ಒಂದು ಇದು ಮಾಡ್ತಾರೆ, ಯಾವುದು ಪಾಸ್ವರ್ಡ್ ಕ್ರಿಯೇಟ್ ಆಗಿಬಿಡ್ತಾರೆ. ಪಾಸ್ವರ್ಡ್ ಹಾಕಿದ ಕೂಡಲೇ ಯಾರು ಅದರ ರಿಯಲ್ ಓನರ್ ಇರ್ತಾರೆ ಅವರಿಗೆ ಅದಕ್ಕೆ ಆಕ್ಸೆಸ್ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಡಿನಿಯಲ್ ಆಫ್ ಸರ್ವಿಸ್. ಅಂದರೆ ಓನರ್ಗೆ ಮತ್ತೆ ಆ ಕಂಪ್ಯೂಟರ್ಗೆ ವೇಸ್ಟ್ ಆಗಿಬಿಡ್ತದೆ, ಮತ್ತು ಅವ್ರು ರೀಇನ್ಸ್ಟಾಲ್ ಮಾಡಬೇಕು. ನಾನು ಹೇಳಿದ್ದು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ? ನಿಮ್ಮ ಮೊಬೈಲ್ ಇರ್ತದೆ, ಅಥವಾ ಮೊಬೈಲ್ ಇಟ್ಕೊಡುವ, ಮೊಬೈಲ್ಗೆ ಏನು ಪಾಸ್ವರ್ಡ್ ಇರೋದ್ರೆ ಏನಿಲ್ಲ, ನೀವು ಜಸ್ಟ್ ಆಚೆ ಹೊರಗೆ ಕ್ಯಾಂಟೀನ್ಗೆ ಹೋಗಿ ಬರ್ತೀರಿ, ನಿಮ್ಮ ಕ್ಲಾಸ್ ರೂಮಲ್ಲಿ ಇಟ್ಕೊಂಡು ಹೋಗಿ ಬರುವಾಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅದರ ಮೊಬೈಲನ್ನು ಆಕ್ಸೆಸ್ ಮಾಡಿ ಅದಕ್ಕೊಂದು ಅವರೊಂದು ಪಾಸ್ವರ್ಡ್ ಹಾಕಿಬಿಡ್ತಾರೆ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯ್ಕ್, ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿಯಾದ ಸಂಧ್ಯಾ, ಸಹಯೋಜನಾಧಿಕಾರಿ ಮೀರಾ ಕ್ರಾಸ್ತಾ, ಸ್ನೇಹ, ಪಲ್ಲವಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.